ಪ್ರಿಯರೇ, ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹಾರೈಸುತ್ತೇನೆ. ಕೊಸೆಸವಮ್ಮನವರ ನವೀಕೃತ ದೇವಾಲಯದ ಆಶೀರ್ವಚನ ಸಂಭ್ರಮದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಕೊಸೆಸವ ಅಮ್ಮನವರಿಗೆ ಸಮರ್ಪಿಸಿದ ಈ ದೇವಾಲಯವು ಧಾರ್ಮಿಕ, ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಿರಿವಂತಿಕೆಯನ್ನು ತನ್ನ ಒಡಲಲ್ಲಿ ತುಂಬಿಕೊಂಡಿರುವುದು ನಮಗೆಲ್ಲರಿಗೂ ಅಭಿಮಾನದ ವಿಷಯವಾಗಿದೆ. ಅಲ್ಲದೆ ಶ್ರೀಲಂಕಾದ ಪ್ರೇಷಿತರೆಂದೇ ಜನಾನುರಾಗಿಯಾಗಿರುವ ಭಾರತೀಯ ಯೋಗಿ ಸಂತ ಜೋಸೆಫ್ ವಾಜ್ರವರ ಪಾದ ಸ್ಪರ್ಶದಿಂದ ನಮ್ಮ ಗಂಗೊಳ್ಳಿಯ ನೆಲವು ಪಾವನವಾಗಿದೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ. ನಮ್ಮ ಪಾಲಕರಾದ ಕೊಸೆಸವ ಅಮ್ಮನವರು ಸರ್ವಶಕ್ತ ದೇವರಲ್ಲಿ ನಮಗಾಗಿ ಪ್ರಾರ್ಥಿಸಿ ನಿರಂತರ ದೇವರ ಅಭಯವನ್ನು ನಮ್ಮೆಲ್ಲರಿಗೂ ಕರುಣಿಸಲಿ ಎಂದು ಹಾರೈಸುತ್ತೇನೆ. ಇದೀಗ ನಿಮ್ಮ ಮುಂದೆ ನಾವು ಸಾದರಪಡಿಸುವ ಸಾಕ್ಷ್ಯ ಚಿತ್ರವು ನಮ್ಮ ದೇವಾಲಯದ ಉಗಮ ಹಾಗೂ ಬೆಳವಣಿಗೆಯ ಚಿತ್ರಣವನ್ನು ನಿಮಗೆ ನೀಡಲಿರುವುದು. ಪಡುವಣದಲ್ಲಿ ಅರಬ್ಬಿ ಕಡಲಿನ ಘನಗಾಂಭೀರ್ಯದ ತೆರೆಗಳ ಝೇಂಕಾರ, ಮೂಡಣದಲ್ಲಿ ಬಳುಕಿ ಹರಿವ ಪಂಚಗಂಗಾವಳಿ ಸುದೆಯ ಅಲೆಗಳ ಮಂಜುಳ ನಾದ, ಕಣ್ಣು ಹಾಯಿಸಿದಷ್ಟು ಮುದಗೊಳಿಸುವ ಪ್ರಕೃತಿಯ ಚೆಲುವಿನ ಚಿತ್ತಾರದ ನಡುವೆ ಮಿಂಚುತ್ತಿರುವ ಪುಟ್ಟ ಪಟ್ಟಣವೇ ಗಂಗೊಳ್ಳಿ. ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವಿಶಿಷ್ಟತೆಗಳನ್ನು ಮೈಗೂಡಿಸಿಕೊಂಡಿರುವ ಗಂಗೊಳ್ಳಿಯು ನಾಡಿನ ಪ್ರಮುಖ ಮೀನುಗಾರಿಕಾ ಬಂದರುಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ. ವಿವಿಧತೆಯಲ್ಲಿ ಏಕತೆಯ ಪ್ರತೀಕವಾಗಿರುವ ಈ ಸುಂದರ ಗಂಗೊಳ್ಳಿಯಲ್ಲಿ ಸಾಮರಸ್ಯದ ದ್ಯೋತಕವಾಗಿ ಕಂಗೊಳಿಸುತ್ತಿದೆ ಐತಿಹಾಸಿಕ ಪರಂಪರೆಯನ್ನು ತನ್ನೊಡಲಲ್ಲಿ ಹೊತ್ತಿರುವ ಕೊಸೆಸವ ಅಮ್ಮನವರ ಈ ಭವ್ಯ ದೇವಾಲಯ. ಗಂಗೊಳ್ಳಿಯ ಕೊಸೆಸವ ಅಮ್ಮನವರ ದೇವಾಲಯದ ಉಗಮವನ್ನು ಅವಲೋಕಿಸಿದಾಗ ಭವ್ಯ ಪರಂಪರೆಯನ್ನು ಅರಿಯಲು ನಾವು ಇತಿಹಾಸದತ್ತ ಪಯಣ ಮಾಡೋಣ. ವಿಜಯನಗರ ಅರಸರ ಕಾಲದಿಂದಲೂ ಒಂದು ಪ್ರಮುಖ ವಾಣಿಜ್ಯ ನಗರಿಯಾಗಿ ಗುರುತಿಸಲ್ಪಟ್ಟ ಗಂಗೊಳ್ಳಿಯು ಕೆಳದಿ ನಾಯಕ ಮನೆತನದ ಅರಸರ ಆಡಳಿತಕ್ಕೆ ಒಳಪಟ್ಟಿತ್ತು. ಕ್ರಿಸ್ತಶಕ 1630ರಲ್ಲಿ ಪೋರ್ಚುಗೀಸರ ಅಧಿಕಾರಿ ಮಿಗ್ವೆಲ್ ದೆ ನೊರೊನ್ನ ಗಂಗೊಳ್ಳಿಯಲ್ಲಿ ಒಂದು ಕೋಟೆಯನ್ನು ಕಟ್ಟಿ ಪುಟ್ಟ ದೇವಾಲಯವೊಂದನ್ನು ಸ್ಥಾಪಿಸಿ ಅದನ್ನು ಕೊಸೆಸವ ಅಮ್ಮನವರಿಗೆ ಸಮರ್ಪಿಸುತ್ತಾನೆ. ಇದೇ ವೇಳೆ ಗೋವೆಯಿಂದ ಇಲ್ಲಿಗಾಗಮಿಸಿದ ಧರ್ಮಗುರುಗಳಾದ ವಂದನೀಯ ಜಾರ್ಜ್ ಕೊನ್ಸಿಯಾಕೋ ಹಾಗೂ ವಂದನೀಯ ಫ್ರಾನ್ಸಿಸ್ ಕೊರ್ಡಿಯರಿಯೋರವರು ಸ್ಥಳೀಯ ಬಾಂಧವರಿಗೆ ಆಧ್ಯಾತ್ಮಿಕ ಸೇವೆ ನೀಡುತ್ತಾರೆ. ಕಾಲಕ್ರಮೇಣ ಗಂಗೊಳ್ಳಿಯ ಕ್ರೈಸ್ತ ವಿಶ್ವಾಸಿಗಳ ಸಂಖ್ಯೆಯು ವೃದ್ಧಿಗೊಂಡು ಕೊಸೆಸವ ಅಮ್ಮನವರ ದೇವಾಲಯವು ಅಭಿವೃದ್ಧಿಯ ಪಥದಲ್ಲಿ ಸಾಗಿ ಈ ಕ್ಷೇತ್ರವು ಒಂದು ಪ್ರಮುಖ ಕ್ರೈಸ್ತ ಧರ್ಮ ಕೇಂದ್ರವಾಗಿ ರೂಪುಗೊಂಡಿತು.
ಇಂದಿನ ಬೈಂದೂರು, ಪಡುಕೋಣೆ ಹಾಗೂ ತ್ರಾಸಿ ಕ್ರೈಸ್ತ ದೇವಾಲಯಗಳ ಪ್ರದೇಶಗಳು ಆ ದಿನಗಳಲ್ಲಿ ಗಂಗೊಳ್ಳಿಯ ಕೊಸೆಸಾವ್ ಅಮ್ಮನ ದೇವಾಲಯದ ಭಾಗಗಳಾಗಿದ್ದವು. ಏಷ್ಯಾದ ಪ್ರೇಷಿತರು, ಗೋವಾದ ನಕ್ಷತ್ರ, ಕನ್ನಡ ಕರಾವಳಿಯ ರಾಯಭಾರಿ ಹಾಗೂ ಶ್ರೀಲಂಕಾದ ಅಪೋಸ್ತಲರೆಂದೇ ಜನಾನುರಾಗಿಯಾಗಿರುವ ಸಂತ ಜೋಸೆಫ್ ವಾಜರು ಕ್ರಿಸ್ತಶಕ 1681ರಲ್ಲಿ ಇಲ್ಲಿಗಾಗಮಿಸುತ್ತಾರೆ. ಕುಂದಾಪುರ ವಲಯದ ಪ್ರಧಾನ ಗುರುಗಳಾಗಿದ್ದ ಅವರು ನಮ್ಮ ಗೊಂಗೊಳ್ಳಿಯಲ್ಲಿಯೂ ಧರ್ಮಗುರುಗಳಾಗಿ ಅನುಪಮ ಸೇವೆ ನೀಡಿರುತ್ತಾರೆ. ಇಲ್ಲಿನ ಜೀರ್ಣಾವಸ್ಥೆಯಲ್ಲಿದ್ದ ದೇವಾಲಯವನ್ನು ಅವರು ದುರಸ್ತಿಗೊಳಿಸಿದರು ಹಾಗೂ ಗೊಂಗೊಳ್ಳಿಯ ಬಾಂಧವರಿಗೆ ಅಮೂಲ್ಯ ಸೇವೆ ನೀಡಿದರು. ಗಂಗೊಳ್ಳಿ ದೇವಾಲಯಕ್ಕೆ ಒಳಪಟ್ಟಿರುವ ನಿಸರ್ಗ ರಮಣೀಯ ಸುಂದರ ದ್ವೀಪ ಕನ್ನಡ ಕುದುರುವಿನಲ್ಲಿ ಸಂತ ಜೋಸೆಫ್ ವಾಜರಿಗೆ ಸಮರ್ಪಿಸಿರುವ ಆಕರ್ಷಕ ಪ್ರಾರ್ಥನಾಲಯವಿದ್ದು, ಇಲ್ಲಿಗಾಗಮಿಸುವ ಭಕ್ತಾದಿಗಳಿಗೆ ಈ ಸಂತರ ಅಮೂಲ್ಯ ಸೇವೆಯನ್ನು ಸಾರಿ ಹೇಳುತ್ತಿದೆ. ಹಲವಾರು ಏಳು ಬೀಳುಗಳಿಗೆ ಸಾಕ್ಷಿಯಾಗಿ ಬೆಳೆದು ಬಂದ ಕೊಸೆಸಾವ್ ಅಮ್ಮನವರ ದೇವಾಲಯವು ಕ್ರಿಸ್ತಶಕ 1800ರ ಪ್ರಾರಂಭಿಕ ವರ್ಷಗಳ ತನಕವೂ ಭದ್ರ ಹಾಗೂ ಯೋಗ್ಯ ಕಟ್ಟಡವನ್ನು ಹೊಂದಿರಲಿಲ್ಲ. ಇದಕ್ಕೆ ದೈವ ಯೋಗ ಎನ್ನುವಂತೆ ಕ್ರಿಸ್ತಶಕ 1812ರಲ್ಲಿ ತ್ರಾಸಿಯ ಶ್ರೀ ಲೂಯಿಸ್ ಸಿಲ್ವಾರವರಲ್ಲಿ ಅದ್ಭುತ ಕನಸೊಂದು ಚಿಗುರೊಡೆಯಿತು. ರೈತರಾಗಿದ್ದ ಲೂಯಿಸ್ ಸಿಲ್ವಾರವರು ಗೋವೆಯ ಶೈಲಿಯಲ್ಲೇ ಗಂಗೊಳ್ಳಿಯಲ್ಲಿ ಸುಂದರ ದೇವಾಲಯವನ್ನು ನಿರ್ಮಿಸಲು ಯೋಚಿಸುತ್ತಾರೆ. ಬ್ರಿಟಿಷ್ ಕಲೆಕ್ಟರ್ ಅವರಿಂದ 1,000 ರೂಪಾಯಿಗಳ ಸಾಲ ಪಡೆದು ದೇವಾಲಯದ ನಿರ್ಮಾಣವನ್ನು ಆರಂಭಿಸುತ್ತಾರೆ. ಹಣವೆಲ್ಲವೂ ಮುಗಿದಾಗ ತನ್ನ ಸ್ನೇಹಿತರಿಂದ ಸಹಾಯ ಪಡೆದು ದೇವಾಲಯದ ನಿರ್ಮಾಣವನ್ನು ಮುಂದುವರಿಸಿದರೂ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ತನ್ನ ಮಡದಿಯ ಚಿನ್ನಾಭರಣಗಳನ್ನೆಲ್ಲ ಮಾರಿ ದೇವಾಲಯದ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತಾರೆ. ಹೀಗೆ ಅದ್ಭುತ ಕನಸುಗಾರ ಲೂಯಿಸ್ ಸಿಲ್ವಾರವರ ಏಕಾಂಗಿ ಪ್ರಯತ್ನದಿಂದ ಭವ್ಯ ದೇವಾಲಯವು ಮೈ ದಳೆಯುತ್ತದೆ. ಕಾಲಕ್ರಮೇಣ ಗಂಗೊಳ್ಳಿ ಧರ್ಮ ಕೇಂದ್ರವು ಅಭಿವೃದ್ಧಿ ಹೊಂದುತ್ತಾ ಹಲವಾರು ಧರ್ಮಗುರುಗಳು ಇಲ್ಲಿ ಆಧ್ಯಾತ್ಮಿಕ ಸೇವೆಯನ್ನು ನೀಡಿದರು. ಕ್ರಿಸ್ತಶಕ 1956ರಲ್ಲಿ ಗಂಗೊಳ್ಳಿಯ ಧರ್ಮಗುರುಗಳಾಗಿ ನೇಮಕಗೊಂಡ ವಂದನೀಯ ಜೋಸೆಫ್ ಡಿಸೋಜರವರು ಪ್ರಧಾನ ವೇದಿಕೆ ಹಾಗೂ ಮುಂಭಾಗದ ಗೋಪುರವನ್ನು ಉಳಿಸಿಕೊಂಡು ದೇವಾಲಯದ ಕಟ್ಟಡದ ವಿಸ್ತರಣೆ ಮಾಡಿದರು ಹಾಗೂ ಹಲವಾರು ಜನೋಪಯೋಗಿ ಕಾರ್ಯಗಳನ್ನು ಹಮ್ಮಿಕೊಂಡರು. ಕ್ರಿಸ್ತಶಕ 1962ರಲ್ಲಿ ಗಂಗೊಳ್ಳಿಯ ಧರ್ಮಗುರುಗಳಾಗಿ ನೇಮಕಗೊಂಡು 18 ವರ್ಷಗಳ ಸುದೀರ್ಘ ಹಾಗೂ ಅಮೂಲ್ಯ ಸೇವೆ ಸಲ್ಲಿಸಿ ಗಂಗೊಳ್ಳಿಯ ಕ್ರೈಸ್ತ ಸಮುದಾಯಕ್ಕೊಂದು ಹೊಸ ಆಯಾಮವನ್ನು ನೀಡಿ ಸಮಾಜಕ್ಕೆ ಅಪೂರ್ವ ಕೊಡುಗೆ ನೀಡಿದ ಮಹಾನ್ ಚೇತನ ವಂದನೆಯ ಗುರು ಮೈಕಲ್ ನೊರೊನ್ನರವರು. ಅವರ ದೂರದರ್ಶಿತ್ವದ ಫಲವಾಗಿ ಗಂಗೊಳ್ಳಿಯಲ್ಲಿ ಅಪೊಸ್ತಲಿಕ್ ಧರ್ಮ ಭಗಿನಿಯರ ಆಗಮನವಾಯಿತು ಹಾಗೂ ಕಾರ್ಮೆಲ್ ಕಾನ್ವೆಂಟ್ ಪ್ರಾರಂಭಗೊಂಡಿತು. ಆ ದಿನಗಳಲ್ಲಿ ಗಂಗೊಳ್ಳಿ ಧರ್ಮ ಕೇಂದ್ರದ ಭಾಗವಾಗಿದ್ದ ತ್ರಾಸಿಯಲ್ಲಿ ಅವರು ಹಾಲಿಕ್ರಾಸ್ ಆಸ್ಪತ್ರೆಯನ್ನು ಪ್ರಾರಂಭಿಸಿದರು. ವಿದ್ಯಾಕ್ಷೇತ್ರದ ಕ್ರಾಂತಿಯ ನಾಂದಿಯಾಗಿ ಸ್ಟೆಲ್ಲಾ ಮಾರಿಸ್ ಪ್ರೌಢಶಾಲೆಯ ಸ್ಥಾಪನೆಯಾಯಿತು. ಈ ಅಭಿಯಾನವು ಮುಂದುವರೆದು ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯು ವಿದ್ಯಾಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಿತು. ಸಂತ ಜೋಸೆಫ್ ವಾಜರ ಅಭಿಮಾನಿಗಳಾಗಿದ್ದ ಗುರು ಮೈಕಲ್ ನೊರೊನ್ನರವರು ಸಂತ ಜೋಸೆಫ್ ವಾಜ್ ಸಭಾಂಗಣವನ್ನು ನಿರ್ಮಿಸಿದರು. ಅವರ ಸೇವಾವಧಿಯಲ್ಲಿ ದೇವಾಲಯದ ಹಿಂಭಾಗದಲ್ಲಿ ಹೊಸ ಗೋಡೆಯ ನಿರ್ಮಾಣ ಹಾಗೂ ಸಾಕ್ರಿಸ್ತಿಯ ದುರಸ್ತಿಯಾಯಿತು. ಗುರು ಮೈಕಲ್ ನೊರೊನ್ನರ ಸುದೀರ್ಘ ಸೇವಾವಧಿಯ ಬಳಿಕ ನೇಮಕಗೊಂಡ ಧರ್ಮಗುರುಗಳು ಅವರ ಆದರ್ಶಗಳನ್ನು ಮುಂದುವರೆಸಿ ನಿಸ್ವಾರ್ಥ ಸೇವೆ ನೀಡಿರುತ್ತಾರೆ. ವಂದನೆಯ ಎಎಸ್ ಸೆರ್ರಾ, ವಂದನೆಯ ಥೋಮಸ್ ಟೇಸಾ, ವಂದನೆಯ ಪೀಟರ್ ನಜ್ರೆತ್, ವಂದನೆಯ ಆಲ್ಬರ್ಟ್ ಮಿನೇಜಸ್, ವಂದನೆಯ ಫೆಲಿಕ್ಸ್ ನೊರೊನ್ನ, ವಂದನೆಯ ಅನಿಲ್ ಕರ್ನೇಲಿಯೋ, ವಂದನೆಯ ಸ್ಟ್ಯಾನಿ ಪಿರೇರಾ, ವಂದನೆಯ ಅಲ್ಫೋನ್ಸಸ್ ಡಿಲಿಮಾ.
ಇವರುಗಳು ಸಮಾಜದ ಉನ್ನತಿಗಾಗಿ ಹಾಗೂ ಆಧ್ಯಾತ್ಮಿಕ ಒಳಿತಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುತ್ತಾರೆ. ಅದ್ಭುತ ಇತಿಹಾಸವನ್ನು ಹೊಂದಿರುವ ಗಂಗೊಳ್ಳಿಯ ಕೊಸೆಸಾವು ಅಮ್ಮನ ದೇವಾಲಯವು ಹಲವಾರು ರೋಚಕ ದಂತಕಥೆಗಳನ್ನು ತನ್ನೊಡಲಲ್ಲಿ ಹೊತ್ತುಕೊಂಡಿದೆ. ನಮ್ಮ ಹಿರಿಯರು ಹೇಳುತ್ತಿರುವಂತೆ ಒಂದೊಮ್ಮೆ ಅರಬ್ಬಿ ಸಮುದ್ರವು ಉಕ್ಕೇರಿ ಮುಂದೆ ಮುಂದೆ ಬಂದು ಅದರ ರಾಕ್ಷಸ ಗಾತ್ರದ ಅಲೆಗಳು ದೇವಾಲಯದ ಹಿಂಭಾಗದ ಗೋಡೆಗೆ ಅಪ್ಪಳಿಸತೊಡಗಿದವು. ಇದರಿಂದ ವಿಚಲಿತರಾದ ಕ್ರೈಸ್ತ ಬಾಂಧವರು ದಿಕ್ಕುಗಾಣದೆ ದೇವಾಲಯದೊಳಗಿರುವ ವಿಗ್ರಹಗಳು, ಪೂಜಾ ಪರಿಕರಗಳು ಹಾಗೂ ಇತರ ವಸ್ತುಗಳನ್ನು ಸುರಕ್ಷಿತ ಸ್ಥಳಕ್ಕೆ ವರ್ಗಾಯಿಸಿದರು. ಆದರೆ ಪ್ರಧಾನ ಪೀಠದ ಮೇಲಿರುವ ಕೊಸೆಸಾವು ಅಮ್ಮನ ವಿಗ್ರಹವನ್ನು ಅವರಿಂದ ಕದಲಿಸಲಾಗಲಿಲ್ಲ. ಶತಪ್ರಯತ್ನ ಮಾಡಿದರೂ ಏನೂ ಪರಿಣಾಮ ಕಾಣದಾದಾಗ ಜನರು ನಿರಾಶೆಯಿಂದ ತಮ್ಮ ಮನೆಗಳಿಗೆ ತೆರಳಿದರು. ಆದರೆ ಅಂದು ರಾತ್ರಿ ಪವಾಡವೊಂದು ನಡೆಯಿತು. ಮರುದಿನ ದೇವಾಲಯಕ್ಕೆ ಆಗಮಿಸಿದ ಜನರಿಗೆ ಆಶ್ಚರ್ಯ ಕಾದಿತ್ತು. ಬೋರ್ಗರೆದು ಉಕ್ಕೇರಿದ್ದ ಕಡಲು ಹಿಂದೆ ಸರಿದು ತನ್ನ ಮೊದಲ ಸ್ಥಾನದಲ್ಲಿಯೇ ಶಾಂತವಾಗಿ ಪವಡಿಸಿತ್ತು. ಮೂಕವಿಸ್ಮಿತರಾದ ಜನರು ದೇವಾಲಯದ ಒಳಗೆ ಹೋದಾಗ ಹಿಂದಿನ ದಿನ ಅವರಿಂದ ಕದಲಿಸಲಾಗದ ಕೊಸೆಸಾವು ಅಮ್ಮನ ವಿಗ್ರಹವು ಕಡಲಿಗೆ ಅಭಿಮುಖವಾಗಿ ತಿರುಗಿ ನಿಂತಿತ್ತು. ಹೀಗೆ ಕೊಸೆಸಾವು ಅಮ್ಮನವರು ಉಕ್ಕೇರಿದ ಸಾಗರವನ್ನು ಶಾಂತಗೊಳಿಸಿದರು. ಶತಮಾನಗಳ ಇತಿಹಾಸ ಹೊಂದಿರುವ ನಮ್ಮ ಅದ್ಭುತ ಪರಂಪರೆ ಯೇಸು ಸ್ವಾಮಿಯ ಘೋರ ಸಂಕಷ್ಟಗಳ ಪ್ರಾತ್ಯಕ್ಷಿಕೆ ಹಾಗೂ ಅವರ ಅಂತಿಮ ಯಾತ್ರೆಯ ಭಾವನಾತ್ಮಕ ಆಚರಣೆ. ತಪಸ್ಸು ಕಾಲದ ಪ್ರತಿ ವಾರವೂ ಯೇಸುವಿನ ಸಂಕಷ್ಟಗಳನ್ನು ಸಾರುವ ವಿಗ್ರಹಗಳನ್ನು ಪರಂಪರಾಗತ ಶೈಲಿಯಲ್ಲಿ ಜೋಡಿಸಲಾಗುತ್ತದೆ. ಶುಭ ಶುಕ್ರವಾರದಂದು ಯೇಸು ಸ್ವಾಮಿಯ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ, ದುಃಖ ತಪ್ಪದೆ ಮಾತೆ ಮರಿಯಳಿಗೆ ಸಾಂತ್ವನದ ವಿಧಿಗಳು ಹಾಗೂ ಯೇಸುವನ್ನು ಸಮಾಧಿ ಮಾಡುವ ಪ್ರಕ್ರಿಯೆಗಳು ನೋಡುಗರಲ್ಲಿ ರೋಮಾಂಚನ ಹಾಗೂ ಭಕ್ತಿ ಭಾವವನ್ನು ಉಕ್ಕಿಸುತ್ತವೆ. ಕ್ರಿಸ್ತಶಕ 2015ರಲ್ಲಿ ಕೊಸೆಸಾವು ಅಮ್ಮನವರ ದೇವಾಲಯದ ಧರ್ಮಗುರುಗಳಾಗಿ ನೇಮಕಗೊಂಡ 1ನೆಯ ಆಲ್ಬರ್ಟ್ ಕ್ರಾಸ್ತಾರ್ ಅವರ ಸೇವಾವಧಿಯಲ್ಲಿ ಗಂಗೊಳ್ಳಿಯ ಕ್ರೈಸ್ತ ಸಮಾಜದಲ್ಲಿ ಒಂದು ಅಭೂತಪೂರ್ವ ಸಂಚಲನ ಉಂಟಾಗಿದೆ. ಹಲವಾರು ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದ ದೇವಾಲಯದ ನವನಿರ್ಮಾಣದ ಹಂಬಲವು 1ನೆಯ ಆಲ್ಬರ್ಟ್ ಕ್ರಾಸ್ತಾರ್ ಅವರು ಗಂಗೊಳ್ಳಿಯ ಧರ್ಮಗುರುಗಳಾಗಿ ನೇಮಕಗೊಳ್ಳುವುದರೊಂದಿಗೆ ಅವರ ಸಮರ್ಥ ಮಾರ್ಗದರ್ಶನದೊಂದಿಗೆ ಈ ಮಹಾನ್ ಯೋಜನೆಯು ಮೊಳಕೆಯೊಡೆಯಿತು. ಗಂಗೊಳ್ಳಿ ಕೊಸೆಸಾವು ಅಮ್ಮನವರ ದೇವಾಲಯಕ್ಕೆ ಸರಿಸುಮಾರು 400 ವರ್ಷಗಳ ಇತಿಹಾಸವಿದೆ. ಈ ದೇವಾಲಯದ ಕಟ್ಟಡವು ಹಳೆಯದಾಗಿದ್ದು ಪ್ರಾರ್ಥನೆ ಮಾಡಲು ಅನಾನುಕೂಲವಾಗಿತ್ತು. ಇದರ ಜೀರ್ಣೋದ್ಧಾರದ ಅನಿವಾರ್ಯತೆಯನ್ನು ಮನಗಂಡ ಚರ್ಚ್ ಆಡಳಿತ ಮಂಡಳಿಯು 1ನೇ ಸ್ವಾಮಿ ಅಲ್ಫೋನ್ಸ್ ಡಿಲಿಮರ್ ಅವರ ನೇತೃತ್ವದಲ್ಲಿ ನವೀಕರಣ ದೇವಾಲಯದ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೊಸೆಸಾವು ಅಮ್ಮನವರು ತನ್ನ ಪುತ್ರ ಯೇಸುವಿನ ಮುಖಾಂತರ ಸರಿಯಾದ ಸಮಯವನ್ನು, ಮುಂದಾಳತ್ವವನ್ನು ವಹಿಸುವ ನಾಯಕರನ್ನು
ಉದಾರ ಮನಸ್ಸಿನ ದಾನಿಗಳನ್ನು, ಹಿತೈಷಿಗಳನ್ನು ಹಾಗೂ ತಾಂತ್ರಿಕ ನೆರವನ್ನು ಸಕಾಲದಲ್ಲಿ ಒದಗಿಸಿ ಅದ್ಭುತ ರೀತಿಯಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಿರುತ್ತಾರೆ. ನಮ್ಮ ಜನರ ಒಮ್ಮನಸ್ಸು ಮತ್ತು ಸಹಕಾರ ಶ್ಲಾಘನೀಯವಾಗಿತ್ತು. ಇನ್ನು ಮುಂದೆಯೂ ಕೊಸೆಸಂ ಅಮ್ಮನವರು ಸಕಲ ಭಕ್ತಾದಿಗಳನ್ನು ತನ್ನ ಪುತ್ರ ಯೇಸುವಿನ ಮೂಲಕ ಹರಸಲೆಂದು ಹಾರೈಸುತ್ತೇನೆ. ಕ್ರಿಸ್ತಶಕ 2015 ಜನವರಿ 15ರಂದು ಉಡುಪಿಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರ ಅಮೃತ ಹಸ್ತದಿಂದ ದೇವಾಲಯದ ನೂತನ ಕಟ್ಟಡದ ಶಿಲಾನ್ಯಾಸವಾಯಿತು. ಹುಮ್ಮಸ್ಸಿನಿಂದ ಪುಟಿಯುವ ಪಾಲನಾ ಮಂಡಳಿಯ ಸದಸ್ಯರ ನಿಸ್ವಾರ್ಥ ಶ್ರಮ, ಸಹೃದಯದ ಸಮುದಾಯ ಬಾಂಧವರ ಸಹಕಾರ ಹಾಗೂ ಉದಾರ ದಾನಿಗಳ ನೆರವಿನೊಂದಿಗೆ ಕನಸಿನೋಪಾದಿಯಲ್ಲಿ 1 ವರ್ಷ 4 ತಿಂಗಳ ಅವಧಿಯಲ್ಲಿ ದೇವಾಲಯದ ನಿರ್ಮಾಣವು ಸಂಪೂರ್ಣಗೊಂಡಿತು ಹಾಗೂ 2017 ಮೇ ತಿಂಗಳ 18ರಂದು ಉಡುಪಿಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರು ಈ ದೇವಾಲಯವನ್ನು ಆಶೀರ್ವದಿಸಿ ಲೋಕಾರ್ಪಣೆಗೈದರು. ಪ್ರಸ್ತುತ ಗಂಗೊಳ್ಳಿಯ ಕೊಸೆಸಂ ಅಮ್ಮನವರ ಕ್ರೈಸ್ತ ಸಮುದಾಯವು 7 ವಾಳೆಗಳಲ್ಲಿ 210 ಕುಟುಂಬಗಳನ್ನು ಹೊಂದಿದ್ದು, ಸಮುದಾಯದ ಅಭಿವೃದ್ಧಿಯ 18 ಆಯೋಗಗಳು ಹಾಗೂ ಇತರ ಸಂಸ್ಥೆಗಳ ಅಮೂಲ್ಯ ಸೇವೆಯಿಂದ ನಿರಂತರ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅಪೊಸ್ತಲಿಕ್ ಕಾರ್ಮೆಲ್ ಧರ್ಮ ಭಗಿನಿಯರ ಸೇವಾ ಕಾರ್ಯಗಳು ಶ್ಲಾಘನೀಯವಾಗಿವೆ. ಸುಮಾರು 50 ಸಂವತ್ಸರಗಳಿಂದ ಸಮುದಾಯದ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಅನುಪಮ ಸೇವೆ ನೀಡಿರುತ್ತಾರೆ. ಸಮುದಾಯದ ಮಕ್ಕಳಲ್ಲಿ ಹಾಗೂ ಯುವಜನರಲ್ಲಿ ಮೌಲ್ಯಾಧಾರಿತ ಸದ್ಗುಣವನ್ನು ಬಿತ್ತಿ ಅವರನ್ನು ಉತ್ತಮ ಸಮಾಜದ ಆದರ್ಶ ವ್ಯಕ್ತಿಗಳನ್ನಾಗಿ ರೂಪಿಸುವಲ್ಲಿ ಅವರ ನಿಸ್ವಾರ್ಥ ಸೇವೆ ಜನಮನಗಳಲ್ಲಿ ಅಚ್ಚಳಿಯದೆ ನಿಂತಿದೆ. ಪ್ರಸ್ತುತ ವಂದನೀಯ ಆಲ್ಬರ್ಟ್ ಕ್ರಾಸ್ತಾರ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಕೊಸೆಸಂ ಅಮ್ಮನವರ ಸಮುದಾಯವು ದಿನೇ ದಿನೇ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ. ಅವರೊಂದಿಗೆ ಹಗಲಿರುಳೆನ್ನದೆ ಬೆನ್ನೆಲುಬಾಗಿ ನಿಂತಿರುವ ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪಾಲನಾ ಮಂಡಳಿಯ ಸದಸ್ಯರು ಇವರೆಲ್ಲರ ಅಮೂಲ್ಯ ಸೇವೆ ಸಹಕಾರದೊಂದಿಗೆ ಉತ್ತರೋತ್ತರ ಅಭಿವೃದ್ಧಿಯತ್ತ ಸಾಗುತ್ತಿದೆ. ನಮ್ಮೆಲ್ಲರ ಮಾತಿಯಾಗಿರುವ ಕೊಸೆಸಂ ಅಮ್ಮನವರು ಅವರ ಮಕ್ಕಳಾದ ನಮ್ಮೆಲ್ಲರನ್ನು ಹರಸಲಿ ಹಾಗೂ ತನ್ನ ಪುತ್ರ ಯೇಸುಸ್ವಾಮಿಯ ಅನಂತ ಅಭಯವನ್ನು ನಮಗೆ ಕರುಣಿಸಲಿ ಎಂದು ಹಾರೈಸೋಣ. ಮಾತೆಯೇ ನಿಮ್ಮ ವಂದಿಪೆ, ಯೇಸು ತಾಯಿಯೇ ನಿಮ್ಮ ಪಾದ ಕೆರಗುವೆ. ದೇವ ಮಾತೆಯೇ ನಿಮ್ಮ ವಂದಿಪೆ, ಯೇಸು ತಾಯಿಯೇ ನಿಮ್ಮ ಪಾದ ಕೆರಗುವೆ.